Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ಹೆಲೋ ನಮಸ್ತೆ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2-ಸ್ಟಾರ್ ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಟಾಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಶಶಿ ಸೋಪ್ ಮತ್ತು ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್. ಸೊ ವೀಕ್ಷಕರೇ, ಸೂಪರ್ ಸಿಂಗರ್ ಸೀಸನ್ 2 ಜರ್ನಿ ಏನಿದೆ, ಎಷ್ಟೋ ಹಾಡ್ಗಾರರಿಗೆ ಒಂದು ದೊಡ್ಡ ವೇದಿಕೆಯಾಗಿ ಹೊರಹೊಮ್ಮತಾ ಇದೆ. ಯಾಕಂತ ಹೇಳಿದ್ರೆ, ತಮ್ಮ ಮನೆಯಲ್ಲೇ ಕುತ್ಕೊಂಡು ಹಾಡ್ತಾ ಇದ್ದವರಿಗೆ ಅಥವಾ ಸಣ್ಣ ಪುಟ್ಟ ವೇದಿಕೆಯಲ್ಲಿ ತಮ್ಮ ಪ್ರದರ್ಶನ ಕೊಡ್ತಾ ಇದ್ದವರಿಗೆ ನಮ್ಮ ಟಿವಿ ಅತ್ಯಂತ ದೊಡ್ಡದಾದಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಸೊ ಹಾಗಿರುವಾಗ ಇವತ್ತಿನ ನಮ್ಮ ಮೊದಲ ಸುತ್ತನ್ನು ಆರಂಭಿಸ್ತಾ ಇದ್ದೇವೆ. ಅಂಡ್ ಇವತ್ತಿನ ಮೊದಲ ಸುತ್ತಲ್ಲಿ ಬರ್ತಾ ಇರುವಂತಹ ಎಲ್ಲಾ ಕಂಟೆಸ್ಟೆಂಟ್ಸ್ ನವರಿಗೆ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜೆ ಡಿಕ್ಸನ್. ಹಾಗೇನೇ ವೀಕ್ಷಕರೇ, ಐ ಲೈಕ್ ಟು ವೆಲ್ಕಮ್ ಜಡ್ಜಸ್, ನಮ್ಮ ಎಲ್ಲ 3 ತೀರ್ಪುಗಾರರಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ಸಂಚಿಕೆಗೆ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತೇ ಇದೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಹಾಡುಗಾರರಾಗಿ ಎಲ್ಲರ ಅಚ್ಚುಮೆಚ್ಚಿನ ಒನ್ ಆಫ್ ದ ಫೇವರೇಟ್ ಸಿಂಗರ್ ಆಗಿದ್ದಾರೆ, ದಟ್ ಈಸ್ ಶ್ರೀ ಗುರುಕಿರಣ್ ಸರ್ ಅವರು. ಅದರ ಜೊತೆಗೆ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ತುಳು ಸಿನಿಮಾ ಇಂಡಸ್ಟ್ರಿ ಅಲ್ಲದೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಸಂಗೀತದ ಕ್ಷೇತ್ರದಲ್ಲಿ ದಿಗ್ಗಜರೆನಿಸಿಕೊಂಡಿದ್ದಾರೆ ಕದ್ರಿ ಮಣಿಕಾಂತ್ ಸರ್ ಅವರು ಕೂಡ ಇದ್ದಾರೆ. ಅಂಡ್ ಗಿಟಾರಿಸ್ಟ್ ಆಗಿ ಹಾಡಿನ ಜಗತ್ತಿನಲ್ಲಿ ತನ್ನದೇ ಆದಂತಹ ವೈಖರಿಯನ್ನು ರೂಪಿಸಿಕೊಂಡಿರುವಂತಹ ಶ್ರೀ ರಾಜಗೋಪಾಲ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ 3 ಜಡ್ಜಸ್ ಅವರನ್ನು ಕೂಡ ಹಾರ್ಟಿ ವೆಲ್ಕಮ್ ಮಾಡ್ತಾ ಇವತ್ತಿನ ಎಪಿಸೋಡ್ ಅನ್ನು ಆರಂಭಿಸ್ತಾ ಇದ್ದೇನೆ. ಅಂಡ್ ಇವತ್ತಿನ ನಮ್ಮ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಅವರು. ಸೊ ಮಲ್ಲಿಕಾರ್ಜುನ್ ಅವರು ಹಾಡ್ತಾ ಇರುವಂತಹ ಹಾಡು ಸಾವಿರದ ಶರಣು ಎಂಬಂತಹ ಹಾಡು. ಬನ್ನಿ ಮಲ್ಲಿಕಾರ್ಜುನ್ ಅವರು ಯಾವ ರೀತಿ ಹಾಡ್ತಾರೆ, ಸೊ ಯಾವ ರೀತಿ ಜಡ್ಜಸ್ ಅವರ ಮನೆ ಗೆಲ್ತಾರೆ ನೋಡ್ಕೊಂಡು ಬನ್ನಿ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಸರಿಗಮ ಪದನಿ ಸಾವಿರದ ಶರಣು, ಸರಿಗಮ ಪದನಿ ಸಾವಿರದ ಶರಣು, ಗಾನಯೋಗಿ ಗುರುವೇ ದೀನ ಕಲ್ಪತರುವೇ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು. ಪಂಚಮ ಕೋಗಿಲೆ ಪಂಚಾಕ್ಷರಿಗಿದು ಪದನಿಸ ಪರಿಮಳ ಪುಷ್ಪಗಳು, ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ಧಪ ಮಗ ರಿಗಮ ಪಧಪ ಮಗ ಹೊನಲು. ಪಂಚಮ ಕೋಗಿಲೆ ಪಂಚಾಕ್ಷರಿಗಿದು ಪದನಿಸ ಪರಿಮಳ ಪುಷ್ಪಗಳು, ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ಧಪ ಮಗ ರಿಗಮ ಪಧಪ ಮಗ ಹೊನಲು. ಸ್ವರ ಋಷಿ ವರ ಋಷಿ ಕಲೆಗಳ ಕಡಲೆ ಅಂದರ ಬದುಕಿನ ಬೆಳಕಿನ ಮುಗಿ
ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು. Mallikarjun, ಹಾಂ ಸರ್. one of the greatest composition of Sri Hamsalekha sir, ಎಸ್ ಸರ್. alva Ganayogi Panchakshari, ಹಾಂ ಸರ್. a very touchy song, ಒಳ್ಳೆ ಸಾಂಗ್ ಫಾರ್ ದಿಸ್ ಎಪಿಸೋಡ್ ಓಪನಿಂಗ್, ಒಳ್ಳೆ ಸಾಂಗ್, ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ನನಗೇನು ಅಂಥ ಮಿಸ್ಟೇಕ್ಸ್ ಅಂತ ಕಾಣಿಸ್ತಾ ಇಲ್ಲ. ಓಕೆ ಸರ್. ಸ್ವಲ್ಪ ಪಲ್ಲವಿಲಿ ಏನೋ ಸ್ವಲ್ಪ, ಬಟ್ ಇಟ್ಸ್ ಓಕೆ, ನೆಗ್ಲಿಜಿಬಲ್. ಗುರು ಸರ್ ಏನು ಹೇಳ್ತಾರೆ ಕೇಳೋಣ. ಐ ಲೈಕ್ ದ ಸಾಂಗ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಮಲ್ಲಿಕಾರ್ಜುನ್, ಹಾಂ ಸರ್. ನಿಮ್ಮದು ಅದೇ ವಾಯ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಪ್ರೊನೌನ್ಸಿಯೇಷನ್ಸ್ ಹಾಂ ಸರ್. ಅದು ಹಾಡುವಾಗ ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಈಗ ನಾನು ಹೇಳ್ದಲ್ಲ, ಈಗ ಶ್ರುತಿ ತಾಳ ಬೇಸಿಕ್ಕು. ಶ್ರುತಿ ತಾಳ ಚೆನ್ನಾಗಿಲ್ಲದಿದ್ದರೆ ನೀವು ರೌಂಡಿಗೆ ಬರಲ್ಲ. ಚೆನ್ನಾಗಿದೆ, ಎಲ್ಲರದ್ದು ಚೆನ್ನಾಗಿದೆ. ಇಂಪ್ರೂವ್ಮೆಂಟ್ ಮಾಡೋದು ಚರಣ ಅಥವಾ ಚರಣ ಹಾಡಿ. ಓಕೆ ಸರ್. ಪಂಚಮ ಕೋಗಿಲೆ ಪಂಚಾಕ್ಷರಿಗಿದು ಪದನಿಸ ಪರಿಮಳ ಪುಷ್ಪಗಳು. ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದು ಸ್ವಲ್ಪ ನೇಸಲ್ ಬರ್ತಾ ಇದೆ. ಉಚ್ಚಾರ ಇನ್ನೂ ಓಪನ್ ಆಗಿರಬೇಕು. ಇವನ್ ಪಲ್ಲವಿನೂ ಆ ಓಪನ್ನೆಸ್ ಬರಬೇಕು, ಕ್ಲಾರಿಟಿ ಇನ್ನೂ ಜಾಸ್ತಿ ಬೇಕು. ಅದೇನೋ ತೇಲ್ಸ್ಕೊಂಡು ಹೋದಂಗೆ ಆಗುತ್ತೆ. ಸ್ವಲ್ಪ ನೇಸಲ್ ಬಂದು ಹಂಗೆ ಅಂತ ಇಂಪ್ರೆಸ್ ಆಗಬೇಕಾದ್ರೆ ಯಾವತ್ತೂ ಇನ್ನೂ ಓಪನ್ ಇರಬೇಕು. ನಾನು ಹೇಳೋದು ಆ ಉಚ್ಚಾರ ಇನ್ನೂ ಓಕೆ ಸರ್. ಓಪನ್ ಆಗಿರಬೇಕು. ಉಚ್ಚಾರ ಒಂದು ಡೆಫಿನೆಟ್ ಆಗಿ ತುಂಬ ಇಂಪ್ರೂವ್ ಮಾಡಬೇಕು. ವಾಯ್ಸ್ ಚೆನ್ನಾಗಿದೆ, ಡೆಫಿನೆಟ್ ಆಗಿ ಚೆನ್ನಾಗಿದೆ. ಓಕೆ, ಎಸ್ ವೀಕ್ಷಕರೇ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಸಂಹಿತಾ ಅವರು. ಸೊ ಸಂಹಿತಾ ಅವರು ಹಾಡ್ತಾ ಇರುವಂತಹ ಹಾಡು ಒನ್ ಆಫ್ ದ ಹಿಟ್ ಸಾಂಗ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು. ಹೊಸ ಬೆಳಕು ಸಿನಿಮಾದ ಹಾಡು ತೆರೆದಿದೆ ಮನೆ ಓ ಬಾ ಅತಿಥಿ ಎಂಬಂತಹ ಒಂದು ಹಾಡನ್ನು ಹಾಡ್ಲಿಕ್ಕಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಸಂಹಿತಾ ಆನ್ ಸ್ಟೇಜ್. तेरे दीदे मनी ओ बा
ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಬೇಸರವಿದಕೋ ಸರಿಸುವ ಹೊಸ ಬಾಳ ಉಸಿರಾಗಿ ಬಾ 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 Samhita, to be frank, I'm really disappointed. So, ಯಾಕಂದರೆ I expected more from you. Beautiful song it is. Okay, I felt ಇನ್ನೂ you should have put more efforts ಅಂತ, because as I told, competition is getting more tighter, tougher. Okay na? So you could have selected a better song ಅಥವಾ ಇದನ್ನು ಇನ್ನೂ ಸ್ವಲ್ಪ ಎಫರ್ಟ್ ಹಾಕ್ಬೋದಾಗಿತ್ತು. So let's wait and see again. Yeah. ವೀಕ್ಷಕರೇ, ಸಂಹಿತಾ ಅವರು ಹಾಡಿ ಆಯ್ತು. ಆಲ್ ದ ವೆರಿ ಬೆಸ್ಟ್ ಸಂಹಿತಾ, ನಿಮ್ಮ ಸೆಲೆಕ್ಷನ್ ರೌಂಡ್ಗೆ. ಅದರ ಜೊತೆಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಂಗೀತದ ಪ್ರಯಾಣ ಇನ್ನೂ ಮುಂದುವರಿಲಿಕ್ಕಿದೆ. ಅದರ ಒಂದು ಸಣ್ಣ ಬ್ರೇಕ್ ನ ನಂತರ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೋನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಹಾಗೆಯೇ ವಿ ಲೈಕ್ ಟು ಥ್ಯಾಂಕ್ ಅವರ್ ಕೋ ಸ್ಪಾನ್ಸರ್, ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸಿಟಡೆಲ್ ಡೆವಲಪರ್ಸ್, ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ಶಶಿ ಸೋಪ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್ ಮತ್ತು ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್. ಸೊ ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಮ್ತಾಜ್ ಅವರು ಧಾರವಾಡದಿಂದ ಕಂಟೆಸ್ಟೆಂಟ್ ಆಗಿದ್ದಾರೆ. ಸೊ ಮುಮ್ತಾಜ್ ಅವರು ಹಾಡ್ತಾ ಇರುವಂತಹ ಹಾಡು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಅನ್ನುವಂತಹ ಒಂದು ಅದ್ಭುತ ಹಾಡನ್ನು ಹಾಡ್ಲಿಕ್ಕಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಮುಮ್ತಾಜ್ ಆನ್ ಸ್ಟೇಜ್. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು.
ಮುಮ್ತಾಜ್ ಅವರೇ, ಎಸ್ ಸರ್. ಟು ಬಿ ಫ್ರ್ಯಾಂಕ್, ನಿಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಒಂದು ಎರಡು ವಿಷಯ ಏನಂದರೆ, ಬಿಗಿನಿಂಗ್ ಇಲ್ಲಿರೋ ಆ್ಯಡ್ ಲಿಬ್ ಬಂದು ಕಂಪ್ಲೀಟ್ ನೀವು ಮಿಸ್ ಮಾಡ್ಕೊಂಡ್ರಿ. ಮೇ ಬಿ ಶ್ರುತಿ ಅದೆಲ್ಲ ಫುಲ್ ಮಿಸ್ ಆಯಿತು. ಮತ್ತು ಒಂದು ಸಲ ಪಲ್ಲವಿ ಎಲ್ಲ ಸ್ಟಾರ್ಟ್ ಆದಮೇಲೆ ಚೆನ್ನಾಗಿ ಹಾಡಿದ್ರಿ. ಮತ್ತು ಚರಣದಲ್ಲಿ ಒಂದು 2-3 ಕಡೆ ಪಿಚ್ಚಿಂಗ್ ಅದು ಸಸ್ಟೈನ್ ಆಗಿರಲ್ಲ. ಮೇನ್ಲಿ ನಿನಗೆ ಅಲಂಕಾರ ಆ ಇದರಲ್ಲಿ 2 ಸಲನೂ ಇದಾಯಿತು. ಎಸ್ ಸರ್. ಸೊ ಓವರಾಲ್ ಇಟ್ ವಾಸ್ ಗುಡ್. ಸೊ ನಿಮ್ಮಿಂದ ತುಂಬ ಭರವಸೆ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ಥ್ಯಾಂಕ್ ಯು ಇದೇ ಸರ್. ಥರ ಮಾಡಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮಮತಾಜ್ ಅವರೇ, Thank ಈ you. ರೌಂಡಲ್ಲಿ ಜಾಸ್ತಿ ಹೇಳಂಗಿಲ್ಲ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇತ್ತು, ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಅದಕ್ಕೆ ಮೈನ್ಯೂಟ್ ಥಿಂಗ್ಸ್ ಹೇಳ್ಬಿಟ್ರು, ಚೆನ್ನಾಗಿ ಹೇಳೋದು. ಅದು 2 ಚರಣ ಬಂದಾಗಲೂ ಅದೇ ಜಾಗದಲ್ಲಿ ಮಿಸ್ ಹೊಡಿತಾ ಇದ್ರೆ Yes. ಅದು ಪ್ರಾಕ್ಟೀಸ್ ಮಿಸ್ಟೇಕ್ ಕಾಣುತ್ತೆ. ಅದು ಹಾಡಿ ಅಂತೆ, ಅದು ವೋಕಲ್ ಕಾರ್ಡ್ ಸಿಸ್ಟಮ್ ಪ್ರಾಬ್ಲಮ್. ಅಲ್ಲಲ್ಲ, ನಾನು ನೋಟ್ಸ್ ಹೇಳ್ತಾ ಇದ್ದೀನಿ. ವೋಕಲ್ ಕಾರ್ಡ್ ಪರವಾಗಿಲ್ಲ, 3ನೇ ಲೈನ್ ಇದೆಯಲ್ಲ ಚರಣದ್ದು, ಫಸ್ಟ್ 2 ಸಲ ಹೋದಾಗಲೂ ಮಿಸ್ ಆಯಿತು. ಅದೊಂದು ನೀವು ಪ್ರಾಕ್ಟೀಸ್ ಮಾಡಿದ ಮಿಸ್ಟೇಕ್ ಅಂತ ಕಾಣುತ್ತೆ. ಎಸ್ ಸರ್. ಸೊ ಅದನ್ನು ಎಸ್ ಅಂತ ಹೇಳ್ಬಾರ್ದು, ನೆಕ್ಸ್ಟ್ ಟೈಮ್ ರಿಪೇರಿ ಮಾಡಿ ಬರ್ತಿರ್ಬೇಕು. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಭಾರ್ಗವಾಚಾರ್ಯ ಅವರು ಬರ್ತಾ ಇದ್ದಾರೆ. ಸೊ ಇವರು ಹಾಡ್ತಾ ಇರುವಂತಹ ಹಾಡು ನಮ್ಮೂರ ಯುವರಾಣಿ. ಈ ಒಂದು ಹಾಡನ್ನು ಹಾಡ್ಲಿಕ್ಕಿದ್ದಾರೆ. ಸೊ ಭಾರ್ಗವಾಚಾರ್ಯ ಅವರು ಯಾವ ರೀತಿ ಹಾಡ್ತಾರೆ, ಯಾವ ರೀತಿ ಪ್ರಿಪರೇಷನ್ ಅಲ್ಲಿ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಭಾರ್ಗವ ಆನ್ ಸ್ಟೇಜ್. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆವೋ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆವೋ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಮಾಂಗಲ್ಯದಿಂದ ನಲ್ಟಾದರೂ, ಮಾಂಗಲ್ಯದಿಂದ ನಲ್ಟಾದರೂ, ಮನಸ್ಸೇರು ಮದುವೆನೆ ಸುಖವಿಲ್ಲದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆವೋ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಕೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ, ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ. ಸರಿಗಮ ಪದನಿಸ ಓದಿಸಿ, ತರ ಅಡಿಗೆಯ ಮಾಡಿಸಿ, ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ. ನಿಜವಾಗಿ ನನಗೇನು ತೋಚದೆ, ಹೇಳಮ್ಮ ನೀನೆಂದು ಕೇಳಿದೆ, ಮನಸ್ಸೊಂದೆ ಸಾಕಂತೆ ಸಾಕ್ಷಿಗೆ, ಅರಿಶಿಣವೇ ಬೇಕಂತೆ ತಾಳಿಗೆ. ಹೇಳಿದ್ದು ಸತ್ಯ, ಕೇಳಿದ್ದು ಸತ್ಯ, ಸುಳ್ಳ್ಯಾವುದೇ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸ್ಸೇರು ಮದುವೆನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆವೋ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಭಾರ್ಗವ್, ಹೌದು ಸರ್. ನೀವು ಬಸರೂರಿಂದಲ್ಲ ಬರ್ತೀರಾ? ಹಾಂ ಸರ್, ಬಸರೂರು. ನಾನು ಯಾಕೋ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಹಾಂ ಸರ್. ಕಳೆದ ಸಂಚಿಕೆಯಲ್ಲಿ ನೀವು ಸಖತ್ತಾಗಿ ಹಾಡಿದ್ರು, ಹೌದಲ್ಲ? ಹಾಂ ಸರ್. ಯಾವ್ದು ಹಾಡು ಹೇಳಿ? ರಾಜ್ಕುಮಾರ್ದು ಹಾಡಿದಲ್ವಾ ನೀವು? ಹಾಂ ಸರ್, ಮೇಘ ಬಂತು ಮೇಘ. ತುಂಬ ಚೆನ್ನಾಗಿ ಹಾಡಿ. ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದೆ, ನಂಗೆ ನೆನಪಿದೆ. ಹಾಂ ಸರ್. ಬಟ್ ಇವತ್ತು ನೀವು ಹಾಡಿ ಜಸ್ಟಿಸ್ ಕೊಟ್ಟಿಲ್ಲ.
ಓಕೆ ಸರ್. ಯಾಕಂದರೆ ಬಿಗಿನಿಂಗ್ ಫ್ರಮ್ ದ ಆಡ್ಲಿಬ್ಬಿಂದನೇ ನೀವು ಮಿಸ್ ಆಗ್ತಾಯಿದ್ರಿ, ಗೊತ್ತಾಯ್ತಾ ನಿಮಗೆ? ಹಾಂ ಸರ್, ಸ್ವಲ್ಪ. ಆಮೇಲೆ ಎಕ್ಸ್ಪ್ರೆಷನ್ ಆಗಿ ಇದು ಯೇಸುದಾಸ್ ಸರ್ ಹಾಡಿದ್ದು ತುಂಬ ಎಕ್ಸ್ಪ್ರೆಸ್ ಇದೆ, ಇದರಲ್ಲಿ ಎಕ್ಸ್ಪ್ರೆಷನ್ ಇದೆ. ಹಾಂ ಸರ್. ದೋಸ್ ಆರ್ ಮಿಸ್ಸಿಂಗ್. ನೀವು ಹಾಡಿದ್ರಿ, ಸ್ಟ್ರೈಟಾಗಿ ಹಾಡಿದ್ರಿ, ಡೈನಾಮಿಕ್ಸ್ ಎಲ್ಲ ತುಂಬ ಮಿಸ್ ಆಯಿತು. ಆಮೇಲೆ ಚರಣದಲ್ಲೂ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಯಾಕಂದರೆ ಯು ಗಾಟ್ ಅ ಪೊಟೆನ್ಷಿಯಲ್. ನೀವು ಅಂದರೆ ನಿನ್ನೆ ಅಷ್ಟು ಸಲ ಚೆನ್ನಾಗಿ ಲಾಸ್ಟ್ ಟೈಮ್ ಎಪಿಸೋಡಲ್ಲಿ ಮೇಘ ಬಂತು ಮೇಘ ಆ ಜತಿಗಳನ್ನೆಲ್ಲ ನೀಟಾಗಿ ಹಾಡಿದ್ದೀರ. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್. ಇವತ್ತೇನೋ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಲೆಟ್ ಅಸ್ ಸಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಸಾಂಗ್ ಸೆಲೆಕ್ಷನ್, ಒಳ್ಳೆ ಸಾಂಗು. ಥ್ಯಾಂಕ್ ಯು ಸರ್. ಫಸ್ಟ್ ನೀನು ಪ್ಲಸ್ ಪಾಯಿಂಟ್ಸ್ ಹೇಳ್ತೀನಿ. ಒಂದು ವಾಯ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಆಮೇಲೆ ಉಚ್ಚಾರಣೆ, ನಾನು ಯಾರಿಗೆ ಪ್ರಿವಿಯಸ್ ಹೇಳಿದೆಲ್ಲ ಪ್ರೊನೌನ್ಸಿಯೇಷನ್ ಅಂತ, ಉಚ್ಚಾರಣೆ ಎರಡೂ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸಿಂಗಿಂಗ್ ಸ್ವಲ್ಪ ಏಟ್ ತಿಂತು ಇವತ್ತು. ಆಮೇಲೆ ನೀನು ಒರಿಜಿನಲ್ ಕೇಳಬೇಕು. ಆ್ಯಕ್ಚುಲಿ ಲಿರಿಕ್ಕು ಮಿಸ್ ಮಾಡಿದೆಯಾ? ಲಿರಿಕ್ ಹಾಂ ಹೌದು ಸರ್. ಯಾವ್ದು ಹೇಳಿ? ಮಿಸ್ ಮಾಡಿದೆ. ಯಾವುದು ಹೇಳು? ಅದು ಚರಣದಲ್ಲಿ ಸರ್. ಹಾಂ, ಅದು ಎರಡಕ್ಕೂ ಒಂದೇ ಲಿರಿಕ್ಸ್ ಹೇಳು. ಒಂದು ಹಾಡೋದು ಆಗ್ತದೆ. ಬಾಳೆ ಚಪರವಹ ನೂರಾರು ಮನೆಗೆ ಹೋಗಿ ಹೋಗಿ ಕರೆದಾಗಲೇ ಮದುವೆಯೇ. ಸೆಕೆಂಡ್ ಟೈಮ್ ಅಕ್ಷತೆಯಲ್ಲೇ ಮದುವೆ, ಅದನ್ನು ಕರೆದಾಗಲೇ ಅಂತ ಮತ್ತೆ ರಿಪೀಟ್ ಮಾಡಿದೆ, ಅದೊಂದು. ಆಮೇಲೆ ಮಾಂಗಲ್ಯದಿಂದ ಎಲ್ಲದಕ್ಕೂ ಅದು ಒರಿಜಿನಲ್ ಯಾವುದು ಹಾಡೇ ಇಲ್ಲ, ನೀನು ಒಂದೇ ಸ್ಟೈಲ್ ಹಾಡ್ತದೆ. ಮಾಂಗಲ್ಯದಿಂದ ಅದು ಒರಿಜಿನಲ್. ನೀನೇನೋ ಹಾಡಿದೆ, ನೀನು ಹಾಡಿದಾಗ ಬೇರೆ ಹಾಡಿದೆ. ಮಾಂಗಲ್ಯದಿಂದ ಅದು ಯಾವಾಗ ಲಾಸ್ಟಿಗೆ ಮಾತ್ರ ಹೇಳ್ದು. ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ, ಇಷ್ಟೇ ಇರೋದು ಲಾಸ್ಟ್. ನೀನು ಎಲ್ಲ ಸ್ಟಾರ್ಟಿಂಗಿಂದ ಅದೇ ಸಂಗತಿ ಹಾಡ್ತಾ ಇದೆ. ಯಾವತ್ತ ಪ್ರೋಗ್ರೆಷನ್ ಅಂತ ಇರಬೇಕು. ಪ್ರೋಗ್ರೆಷನ್ ಇದ್ದರೆ ಅದು ಓ ಹಾಡಿದ ಅಂತ ಅನಿಸುತ್ತೆ. ಸ್ಟಾರ್ಟಿಂಗಿಂದ ಅದೇ ಮತ್ತೆ ಮತ್ತೆ ಹಾಡಿದ್ರೆ ಒಂಥರ ಒರಿಜಿನಲ್ ಅನಿಸಲ್ಲ. ಅದೇ ಪವರ್ಫುಲ್ ವಾಯ್ಸ್, ವೆರಿ ಗುಡ್ ಪ್ರೆಸೆಂಟೇಷನ್, ಅಂದರೆ ಚೆನ್ನಾಗಿದೆ. ಸಿಂಗಿಂಗಲ್ಲಿ ತುಂಬ ಮಿಸ್ಟೇಕ್ಸ್ ಇತ್ತು ಇವತ್ತು. ಅಂದರೆ ಎಕ್ಸ್ಪೆಕ್ಟೇಷನ್ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಕಣ, ನಮ್ಗೆ ಕಷ್ಟ. ಓಕೆ ಸರ್. ಓಕೆ ಓಕೆ, ಆಲ್ ದಿ ಬೆಸ್ಟ್. ನೋಡೋಣ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಭಾರ್ಗವ ಆಚಾರ್ಯ ಅವರು ಈ ರಾಮಚಾರಿ ಸಿನಿಮಾದ ಒಂದು ಹಾಡನ್ನು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ನಮ್ಗೆ ಹಿಡಿಸಿರಬಹುದು, ಹಾಗೆಯೇ ನಮ್ಮ ಜಡ್ಜಸ್ ಅವರಿಗೆ ಹಿಡಿಸಿದ್ರೆ, ಸ್ಕೋರ್ ಅಂತೂ ಒಳ್ಳೇದು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಅದರ ಜೊತೆಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಂಗೀತದ ಪ್ರಯಾಣ ಇನ್ನೂ ಮುಂದುವರಿಲಿಕ್ಕಿದೆ. ಆದ್ರೆ ಒಂದು ಸಣ್ಣ ಬ್ರೇಕ್ ನಂತರ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೋನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಹಾಗೆಯೇ ವಿ ಲೈಕ್ ಟು ಥ್ಯಾಂಕ್ ಅವರ್ ಕೋ ಸ್ಪಾನ್ಸರ್, ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸಿಟಡೆಲ್ ಡೆವಲಪರ್ಸ್, ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ಶಶಿ ಸೋಪ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್ ಮತ್ತು ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್. ಸೊ ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೇಸನ್ ಲೋಬೋ. ಸೊ ಜೇಸನ್ ಹಾಡ್ತಾ ಇರುವಂತಹ ಹಾಡು ಫಸ್ಟ್ ರ್ಯಾಂಕ್ ರಾಜು ಸಿನಿಮಾದ ಹಾಡು, ಬೀಸೋ ಗಾಳಿಯೊಂದಿಗೆ ಬೀದಿ ದೀಪಗಳು ಮಾತನಾಡುವಾಗ ಅನ್ನುವಂತಹ ಒಂದು ಅದ್ಭುತವಾದಂತಹ ಹಾಡನ್ನು ಹಾಡ್ಲಿಕ್ಕಿದ್ದಾರೆ. ಸೊ ಬನ್ನಿ, ಯಾವ ರೀತಿ ಹಾಡ್ತಾರೆ ಜೇಸನ್ ಅವರು ನೋಡ್ಕೊಂಡು ಬರೋಣ. ಬೀಸೋ ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ, ಏಕಾಂಗಿ ನಾನು ಏಕಾಂಗಿ ಏಕಾಂಗಿ ನಾನು ಏಕಾಂಗಿ
ನನಗಾಗಿ ಬೀಸೋ ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ, ಎಷ್ಟೊಂದು ಪಾತ್ರ ನೀಡುವ ಬದುಕೊಂದು ಧಾರಾವಾಹಿಯೇ, ಈ ನಾಲ್ಕು ಗೋಡೆ ಆಚೆಗೆ ನಿಜವಾದ ಪಾಠ ಶಾಲೆ, ಎಲೆಯ ಹಿಂದೆ ಮರೆಯಾಗಿ ಹೂವು ಕಾದಿದೆ ನನಗಾಗಿ, ಬೀಸೋ ಗಾಳಿ ಜೊತೆ ಬೀಸೋ ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ, ಅಂಗೈಯ ಮೇಲೆ ಕೂತಿರೋ ಬಣ್ಣದ ಚಿಟ್ಟೆ ಈ ಕ್ಷಣ, ತಲ್ಲೀನನಾಗಿ ಬಾಳಲು ಇನ್ನೇನು ಬೇಕು ಕಾರಣ, ಮೋಡದಲ್ಲಿಯೇ ಮರೆಯಾಗಿ ಕಿರಣ ಕಾದಿದೆ ನನಗಾಗಿ, ಬೀಸೋ ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ, ಏಕಾಂಗಿ ನಾನು ಏಕಾಂಗಿ, ಏಕಾಂಗಿ ನಾನು ಏಕಾಂಗಿ, ಎಲ್ಲೋ ಆಚೆಗೆ ಮರೆಯಾಗಿ ಏನೋ ಕಾದಿದೆ ನನಗಾಗಿ, ಎಲ್ಲೋ ಆಚೆಗೆ ಮರೆಯಾಗಿ ಏನೋ ಕಾದಿದೆ ನನಗಾಗಿ. ಥ್ಯಾಂಕ್ ಯು. ಜೇಸನ್, ಹಲೋ ಸರ್. ಹೇಗೆ ಅನಿಸ್ತು ಸಿಂಗಿಂಗ್? ನನಗೆ ಇಷ್ಟ ಆಯಿತು ಸರ್. ಒಂದು ಫಸ್ಟ್ ಚರಣದಲ್ಲಿ ಮಿಸ್ ಆಯಿತು ಸ್ಟಾರ್ಟಿಂಗ್. ಓಕೆ ಓಕೆ ಗುಡ್. ಅಂದರೆ ನಿಮ್ಮ ಮಿಸ್ಟೇಕ್ಸ್ ನಿಮ್ಗೆ ಗೊತ್ತಾಗಿದೆ ಅಂದರೆ ದಟ್ ಈಸ್ ಅ ಪ್ಲಸ್ ಪಾಯಿಂಟ್. ಏನಂದರೆ ವಾಟ್ ಐ ಫೆಲ್ಟ್ ವಾಸ್, ನೀವೇನೋ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಾಗಿದೆ. ಓಕೆ, ಫಸ್ಟ್ ಆಡಿಷನಲ್ಲಿ ಲೈಟ್ ಕ್ಲಾಸಿಕಲ್ ಟಚ್ ಇದು ಹಾಡ್ತೇನೆ, ನೆಕ್ಸ್ಟ್ ಇವತ್ತು ಸ್ವಲ್ಪ ಸೂತಿಂಗ್, ಸ್ವಲ್ಪ ವೆಸ್ಟರ್ನ್ ಟಚ್, ಕಂಟ್ರಿ ವೆಸ್ಟರ್ನ್ ಸ್ಟೈಲ್ ಆ ಟೈಪ್ ಹಾಡ್ತೇನೆ. ಐ ವಿಲ್ ಶೋ ಮೈ ಟ್ಯಾಲೆಂಟ್ ಒನ್ ಆಫ್ಟರ್ ಒನ್ ಎಪಿಸೋಡ್ ಥರ, ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಾಗಿದೆ. ಸೌಂಡಿಂಗ್ ಗುಡ್. ಹೌದು. ಆಮೇಲೆ ಓಕೆ, ಒಳ್ಳೆ ಟಚಿ ಸಾಂಗ್, ಸೂದಿಂಗ್ ಸಾಂಗ್, ಐ ಲೈಕ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೇಸನ್, ಹಲೋ ಸರ್. ಗುಡ್ ಸೆಲೆಕ್ಷನ್ ಆಫ್ ಸಾಂಗ್. ಹಲೋ. ಥ್ಯಾಂಕ್ ಯು. ಸೊ ನನಗೇನಂದರೆ ಈ ಸಾಂಗಲ್ಲಿ ಇನ್ನು ಸ್ವಲ್ಪ ಅಂದರೆ ಇಟ್ಸ್ ಅ ವೆರಿ ಹೋಪ್ಫುಲ್ ಕೈಂಡ್ ಆಫ್ ಅ ಸಾಂಗ್, ರೈಟ್? ವೆರಿ ಪಾಸಿಟಿವ್ ಎನರ್ಜೆಟಿಕ್. ಸೊ ಸಿಂಗಿಂಗಲ್ಲಿ ಇನ್ನೂ ಸ್ವಲ್ಪ ಪಾಸಿಟಿವಿಟಿ ಅಥವಾ ಹೋಪ್ ಇನ್ನೂ ತರ್ಬೋದಿತ್ತು ಅಂತ. ಆಮೇಲೆ ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಪ್ರೊನೌನ್ಸಿಯೇಷನ್, ಮೈಲಿಗಳ್ಳು ಗಳ್ಳು, ಮೈಲಿಗಲ್ಲು, ಯಾ. ಸೊ ಆಲ್ ದ ಟೈಮ್
ಎಲ್ಲ ಕಡೆನೂ ನೀವು ಮೈಲಿಗಲ್ಲು ಈ ಥರ. ಸೊ ದಿರ್ ಆರ್ ಸ್ಮಾಲ್ ಟಂಗ್ ಟ್ವಿಸ್ಟರ್ಸ್, ಇದ್ರ ಬಗ್ಗೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ್ಯಂಡ್ ಆಬ್ವಿಯಸ್ಲಿ ಚರಣದಲ್ಲಿ ಎರಡು ಕಡೆ ಒಂದು ಪಿಚ್ಚಿಂಗ್ ಆಯಿತು. ಸೊ ಬಿ ಮೋರ್ ಎನರ್ಜೆಟಿಕ್ ಇನ್ ದಿಸ್ ಕೈಂಡ್ ಆಫ್ ಬೀಸು ತಾರಿ ರಾರೆ ಆ ಥರ ಒಂದು ಸ್ವಲ್ಪ ಅದು ಇನ್ನು ಯು ಶುಡ್ ಗಿವ್ ಹೋಪ್ ಆ್ಯಂಡ್ ಯು ಆರ್ ಗೋಯಿಂಗ್ ವಿತ್ ಲಾಟ್ ಆಫ್ ಹೋಪ್ ಅಲ್ವಾ. ಸೊ ಯು ಆರ್ ಎಂಜಾಯಿಂಗ್ ಆ ಥರ. ರೆಸ್ಟ್ ಆಫ್ ವೆರ್ ಗುಡ್. ಥ್ಯಾಂಕ್ ಯು ಸರ್. ಜೇಸನ್, ಹಲೋ ಸರ್. ಅಫ್ಕೋರ್ಸ್ ಏನಾಗುತ್ತೆ ಅಂದರೆ ಒಂದು ರೌಂಡಲ್ಲಿ ತುಂಬ ಚೆನ್ನಾಗಿ ಆಡಿದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪಲ್ಲವಿಯಲ್ಲೂ ಎಂಡ್ ಆಫ್ ದ ಪಲ್ಲವಿ ಯು ಹ್ಯಾವ್ ಟೆಂಡೆನ್ಸಿ ಆಫ್ ಗೋಯಿಂಗ್ ಎ ಲಿಟಲ್ ಫ್ಲ್ಯಾಟ್. ಇಟ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಟುವರ್ಡ್ಸ್ ದ ಎಂಡ್ ಆಫ್ ದ ಸಾಂಗ್ ಅಷ್ಟೇ, ಪಕ್ಕ ಹೋಗ್ತಾ ಇಲ್ಲ. ಅದು ಕಂಪ್ಯಾರಿಟಿವ್ಲಿ ನೀನು ಪ್ರಿವಿಯಸ್ 2 ರೌಂಡಲ್ಲಿ ಚೆನ್ನಾಗಿ ಆಡಿದ್ಯಾ ಇದಕ್ಕೆ ಕಂಪೇರ್ ಮಾಡಿದರೆ. ದ ಓಲ್ಡ್ ಪರ್ಫಾರ್ಮೆನ್ಸ್ ವಾಸ್ ಮಚ್ ಬೆಟರ್ ದೆನ್ ದಿಸ್ ಒನ್. ಸೊ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕೊಡ್ತಾ ಇರ್ತೀಯ, ಸೊ ನಾವೇನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋತೀವಿ. ಸೊ ಲಿಟಲ್ ಇನ್ನು ಇದರಲ್ಲಿ ಅಷ್ಟೇ ಮೂಡ್ ವಾಸ್ ವೆರಿ ಗುಡ್, ಎವ್ರಿಥಿಂಗ್. ಅಫ್ಕೋರ್ಸ್ ಪ್ರೊನೌನ್ಸಿಯೇಷನ್ ಇತ್ತು, ಲಿರಿಕಲ್ ಪ್ರೊನೌನ್ಸಿಯೇಷನ್. ಪಿಚ್ಚಿಂಗ್ ವಾಸ್ ಎ ಫಸ್ಟ್ ಟೈಮ್ ನನಗೆ ಏನಕ್ಕೆ ಆಯಿತು ಅಂತ ಅನಿಸ್ತು. ಅದು ಕಾದಿದೆ, ನಾನು ಸ್ವಲ್ಪ ಇಂಪ್ರೂವೈಸೇಷನ್ ಹಾಕ್ಲಿಕ್ಕೆ ಹೋದೆ, ಅದು ಸ್ವಲ್ಪ ನೋಟ್ಸ್ ಆಫ್ ಆಯಿತು. ನೋಟ್ಸ್ ಪಕ್ಕ ಅದನ್ನು ಕೂರ್ತಾ ಇಲ್ಲ, ಸ್ವಲ್ಪ ಅಲ್ಲಲ್ಲೇ ತೇಲ್ತಾ ಇತ್ತು, ಲಿಟಲ್ ಆ ಕಡೆ ಈ ಕಡೆ. ಸೊ ಅದನ್ನು ಸ್ವಲ್ಪ ಇಟ್ಸ್ ಕಾನ್ಸಂಟ್ರೇಷನ್, ಜಸ್ಟ್ ಬಿ ಇನ್ ಸೈಡ್ ದ ಸಾಂಗ್. ರೈಟ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯ 5 ಜನ ಕಂಟೆಸ್ಟೆಂಟ್ ಕೂಡ ಹಾಡಿ ಮುಗ್ದಿದೆ. ಸೊ ನವ್ ಇಟ್ಸ್ ಅ ಟೈಮ್ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಡೇಂಜರ್ ಝೋನಿಗೆ ಹೋಗ್ತಾರೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಟೈಮ್ ಫಾರ್ ದ ಜಡ್ಜಸ್, ಬಟ್ ಸ್ವಲ್ಪ ಹೆದರಿಕೆ ಟೈಮ್ ನಮ್ಮ ಕಂಟೆಸ್ಟೆಂಟ್ ಅವರಿಗೆ. ಬಟ್ ಏನೂ ಇಲ್ಲ, ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಯಾರು ಎಲ್ಲಿಗೆ ಸೆಲೆಕ್ಟ್ ಆಗ್ತಾರೆ, ಓವರ್ ಟು ಜಡ್ಜಸ್. ಪ್ರಿವಿಯಸ್ ಎಪಿಸೋಡ್ಗೆ ಈ ಸಲ ಈ ಟೀಮ್ ವಾಸ್ ಎಲ್ಲ ಸ್ಟ್ರಾಂಗ್ ಇದ್ದರು. ನಮಗೆ ಪ್ರತಿ ಸಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಎಲ್ಲ ಒಳ್ಳೆ ಸಿಂಗರ್ಸ್ ಈ ಬ್ಯಾಚಲ್ಲಿ, ವೀಕ್ ಅಂತ ಸ್ವಲ್ಪ ಕಮ್ಮಿ ಕಂಪ್ಯಾರಿಟಿವ್ಲಿ. ಇದರಲ್ಲಿ ನಮಗೆ ಅನಿವಾರ್ಯ ಇಬ್ಬರನ್ನ ಡೈರೆಕ್ಟ್ ಮಾಡಬೇಕು. ಉಳಿದವರು 3 ಡೇಂಜರ್ ಝೋನಿಗೆ ಹೋಗ್ತಾರೆ. ಈ ರೌಂಡಲ್ಲಿ ಮಮ್ತಾಜ್ ಡೈರೆಕ್ಟ್ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಜೇಸನ್ ಲೋಬೋ ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಉಳಿದ 3 ಆ್ಯಕ್ಚುಲಿ ನನಗೇನ ಭಾರ್ಗವ್ದು ಏನೋ ಈ ಸಲ ಪ್ರಾಬ್ಲಮ್ ಇದೆ ಅಂತ ಅನಿಸ್ತು. ಅಫ್ಕೋರ್ಸ್ ಮಲ್ಲಿಕಾರ್ಜುನ್ ಚೆನ್ನಾಗಿ ಆಡಿದ್ದಾನೆ, ಆಮೇಲೆ ಕಷ್ಟದ ಸಾಂಗ್ ಹಾಡಿರೋದು ಸಂಹಿತಾ. ಆಲ್ ಆಫ್ ಯು ಆಲ್ ದ ಬೆಸ್ಟ್. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೊ ಸೆಲೆಕ್ಟ್ ಅಂತೂ ಆಗಿ ಆಯ್ತು. ಬಟ್ ಯಾರು ರಿಜೆಕ್ಟ್ ಆಗಿದ್ದೀರಾ ಏನು ಬೇಸರ ಪಡ್ಲಿಕ್ಕೆ ಹೋಗಬೇಡಿ, ನೀವು ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ ಅಷ್ಟೇ. ನೀವು ಕೂಡ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಅಂತೂ ಖಂಡಿತ ಇದೆ. ಬಟ್ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ, ಆಲ್ ದ ವೆರಿ ಬೆಸ್ಟ್ ಮುಂದಿನ ರೌಂಡ್ಗೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವಂತ ಹೊತ್ತು ಬಂದಿದೆ. ಸೊ ಐ ಲೈಕ್ ಟು ಥ್ಯಾಂಕ್ ಅವರ್ ಆಲ್ ದ ಸ್ಪಾನ್ಸರ್ಸ್ ಅಂತ ಹೇಳ್ತಾ ನಮ್ಮ 3 ಜಡ್ಜಸ್ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸೂಪರ್ ಸಿಂಗರ್ ನ ಎಪಿಸೋಡ್ ಅನ್ನು ಎಂಡ್ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹಾಡುಗಾರರು ಹಾಡಿನ ಪ್ರಯಾಣದ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ this is VJ Dixon signing off. Take care and bye bye. Namma super singer. Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Parvase Amrit None, Purnima Silks Karkala, Shakuntala Herbal Hair Tone, Prime Masalas, Akshaya Kitchen Equipments, Citadel Developers.